ಹೊಸದಾಯ್ತಲ್ಲ ಅಪ್ಪ ಅಪ್ಪ ಈಗ ಅಪ್ಪ ಅಮ್ಮ ಅವರು ದಿನವೂ ಏನ್ ಮಾಡ್ತಾ ಇದ್ದೀವಿ? ಏನು ಮಾಡಲಿಲ್ಲ. ಏನು ಮಾಡಲಿಲ್ಲ. ಎಷ್ಟೊತ್ತಿನವರು ಸುಮ್ಮನೆ ನಿಂತ್ಕೊಂಡಿದ್ಯಾ? ಅವಳ ಸೀರಿಯಸರಿಗೆ ಕೈ ಹಾಕಿ ನಡೀತಾ ಇದ್ದಿಲ್ಲ ಯಾಕೆ? ಇಲ್ಲ, ನಾವು ಮಾತಾಡ ಕಣ್ಣಾರ ನೋಡಿ ಬಂದದ್ದು ನಾನು. ಯಾಕೆ ಅವಳು ಮೈ ಮೇಲೆ ಕೈ ಹಾಕ್ತಾ ಇದೀಯಾ? ಅಲ್ಲ, ಅವರು ಬಾರಿ ಚಂದ ಇದ್ದಿದ್ರಲ್ಲ, ಆದ್ರಿಂದ ಹಾಗಾಗಿ ಅವರು ಮದುವೆ ಆಗುವ ಏನೋ ಕಾಣ. ಇಷ್ಟೊತ್ತಿನವರೆಗೂ ಆಗಲಿಲ್ಲ ನೀವು. ನನ್ನ ಮದುವೆ ಆಗಬೇಕು ನಿಮಗಲ್ವಾ? ಈಗಲೇ ಆಕೆ ಬೇರೆ ಯಾರಲ್ಲ, ನನ್ನ ಹೆಂಡತಿಯವರು. ಅವಳ ಮೈ ಮೇಲೆ ನೀನು ಕೈ ಹಾಕಿದ್ದಿ ಅಂತಾದರೆ ಈಗಲೇ ಮಹಾರಾಜರ ಬಳಿಗೆ ಹೋಗಿ ಇವಳ ಶೀಲವನ್ನು ಕಳೆಯುವುದಕ್ಕೆ ಮುಂದುವರೆದಿದ್ದಾನೆ ಅಂತ ಎಲ್ಲವರು ಸಾಕ್ಷಿಯಾಗಿ ನಿನ್ನನ್ನು ಕತ್ತಲೆ ಕೋಣೆ ಹಾಕಿದ್ದೆ. ನಿನ್ನ ಮದುವೆ ಅಲ್ಲೇ ಆಗಬೇಕೆ ಹೊರತು ಬೇರೆ ಅಲ್ಲ. ಇಲ್ಲ ಇಲ್ಲ, ನಿನ್ನ ಜೀವಮಾನದಲ್ಲಿ ಮತ್ತು ಹೊರಗೆ ಬರಲಿಕ್ಕಿಲ್ಲ. ಬೇಡ ಅಂತ ಹೇಳಿದ್ರೆ ಆಗುದಿಲ್ಲ. ನೀವು ಮಾಡಿದ ಕೆಲಸವೇ ಹಾಗೆ ಗೊತ್ತಾಗಲಿ ತಪ್ಪು ಆಗಿರ್ಬೋದು. ಇವತ್ತು ನೀವು ನಮ್ಮ ಅಪ್ಪನಂತೆ ಬಂದು ನನ್ನ ಕ್ಷಮಿಸಿ. ಆ ಶಬ್ದ ಈ ಹೊತ್ತಿನಲ್ಲಿ ಹಾಕ್ಬೇಡ. ಅಪ್ಪನಂತೆ ಬಂದಿದ್ದೀರಿ ಅಂತ ಆದರೆ ಅಮ್ಮನಿಗೆ ನೀವು ಕೈ ಹಾಕಿದ್ದಿ ಅಂತ ಆಗ್ತದೆ. ಜಾಗೃತಿ. ಇನ್ನು ಮುಂದೆ ನೀನು ಒಳ್ಳೆ ರೀತಿಯಲ್ಲಿ ಬದುಕ್ತಿ ಅಂತ ಆದರೆ ಒಂದು ಮಾತು ಹೇಳ್ತೇನೆ ಕೇಳು. ನೀನು ಯಾರೊಟ್ಟಿಗಿದ್ದವ? ಹೌದಲ್ವಾ? ಅವನೊಟ್ಟಿಗಿದ್ದು ಅವ ಏನು ಹೇಳ್ತಾನೋ ಅಂತ ಮಾಡಿದವ ಅಲ್ವ ನೀನು? ಒಂದೊಂದು ದಿನ ಸುಗ್ಗಿ ಹಬ್ಬದೊಂದು ಅವಳ ಮೈ ಮೇಲೆ ಕೈ ಹಾಕ್ಲಿಕ್ಕೆ ಹೋದದ್ದು ಹೌದಾ? ಹೌದಲ್ಲ? ಅವಳು ಮಾನ ಉಳಿಸಿಕೊಳ್ಳಲು ಸುಧ ತನ್ನ ಕೈಯಲ್ಲಿರುವ ಕತ್ತಿಯಿಂದ ಅವನಿಗೆ ಹಾಕಿ. ಇದು ಸತ್ಯ ಅಲ್ವಾ? ಮಹಾರಾಜರಲ್ಲಿ ಹೋಗಿ ಏನು ಹೇಳಿದೆ? ಸುಳ್ಳೇ. ಯಾಕೆ ಸುಳ್ಳು ಹೇಳಿದೆ ನೀನು? ಅವನು ಸುಳ್ಳು ಹೇಳುವಂತ ಅವ ಎಂತ ಹೇಳಿದ್ರು ಹೇಳ್ತಾನ. ಹೇಳ್ತೀಯ? ಅನಿವಾರ್ಯ ನನಗೆ. ಈಗ ನಾನು ಹೇಳುವುದನ್ನು ಕೇಳು. ಇದುವರೆಗೆ ನೀನು ಅವ ಏನು ಹೇಳಿದ್ರು ಕೇಳದವನಿಗೆ ಅಲ್ವಾ? ಇಂದೀಗ ನೀನು ಸತ್ಯವನ್ನೇ ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ. ಮಹಾರಾಜರು ಇಂದಲ್ಲ ನಾಳೆ ನಿನ್ನನ್ನು ಸಾಕ್ಷಿಗಾಗಿ ಅಲ್ಲಿ ಕರೆದ್ರೆ ಒಂದು ಏನಾಗಿದೆಯೋ ಅದು ಸತ್ಯವಾಗಿ ನೀನು ಹೇಳಿದೆ ಅಂತಾದರೆ ನಿನಗೆ ಬಿಡುಗಡೆ ಉಂಟು. ಅದಲ್ಲದೆ ಹೋದರೆ ಈಗಲೇ ಮಹಾರಾಜರಲ್ಲಿ ಹೋಗಿ ಹೇಳ್ತೇನೆ. ಇಲ್ಲ, ಸತ್ಯವನ್ನೇ ಹೇಳ್ತೇನೆ. ಹೌದಲ್ಲ? ಸತ್ಯವನ್ನು ಹೇಳಬೇಕು. ಅದಲ್ಲದೆ ಹೋದ್ರೆ ಜಾಗ್ರತೆ ಇಲ್ಲ. ಅವರು ಕರೆಯುವವರೆಗೆ ನೀನು ಮತ್ತೆ ಇಲ್ಲಿಂದ ಹೋಗ್ಲಿಕ್ಕಿಲ್ಲ. ಊರು ಬಿಡುವುದೇ ಇಲ್ಲ. ಊರು ಬಿಟ್ಟೆ ಅಂತಾದರೆ ನಿನ್ನ ಮರಣ ನಿನಗೆ ಬಂತು ಅಂತ ಲೆಕ್ಕ. ಎಷ್ಟೊತ್ತೇ ನೋಡು ನಾನು ಕೆನ್ನೆ ಹಿಂದೆ ಹೀಗೆ ಹಿಂದ್ಗಡೆ ಇದ್ದೆ. ಮತ್ತೆ ಯಾಕೆ ಬರಲಿಲ್ಲ? ಬರುವಂತ ನಿರೀಕ್ಷೆಯಲ್ಲಿ ಕರೆದಿ ಸ್ವಲ್ಪ ತಡ ಆಯ್ತು. ನಾನು ಕರ್ದಿಕ್ಕ ನೀವು ಬರ್ಲಿಕ್ಕೆ ಹೊಸದಾಯ್ತಲ್ಲ ಅಪ್ಪ ಅಪ್ಪ ಈಗ ಹೇಳಿದ್ದು ನಾನೇ ಅಪ್ಪ ಅಮ್ಮ ಒಂದು ದಿನವೂ ಒಂದು ಕ್ಷಣವೂ ನನ್ನ ನೆರಳಿನ ಪಾದಿಯಲ್ಲಿ ನನ್ನ ಬೆನ್ನಿ ಹಿಂದೆ ನಾನು ಏನು ಮಾಡಿದ್ದೇನೆ, ಹೇಗೆ ವ್ಯವಹರಿಸಿದ್ದೇನೆ ಎಲ್ಲ ವಿಷಯ ನಿಮಗೆ ಗೊತ್ತು. ಇವರೆಲ್ಲ ನನ್ನ ಮೇಲೆ ಅಪವಾದ ಹಾಕ್ತಾ ಇದ್ದಾರೆ. ಸತ್ಯ ನೀನು ಹೇಳು. ಅಪ್ಪನ ಮುಖ ನೋಡಬೇಡ, ಅಪ್ಪನ ಮುಖ ನೋಡಬೇಡ. ನಿನಗೂ ಅಪ್ಪನೇ ಶುಭವಾಗಲಿ ಹೇಳು. ಇದು ಅವತ್ತು ಸುಗ್ಗಿ. ಸುಗ್ಗಿ ಮಾಡ್ತಾ ನೀರಿಂದ ಕರಟಿ ಆಯ್ತಾರ. ಹಬ್ಬ ಹಬ್ಬ ಸುಗ್ಗಿ ಹಬ್ಬದೊಂದು ಹೀಗೆ ಪ್ರಕರಣದಲ್ಲಿ ಏನೂ ತಪ್ಪಿಲ್ಲ. ಎಲ್ಲ ತಪ್ಪೇ ನಿಮ್ಮ ಮಗನಂತೆ. ಸರಿ ಮಾಡಿ ಹೇಳು, ಸರಿ ಮಾಡಿ ಹೇಳು. ಆಕೆ ತಪ್ಪು ಏನೂ ಇಲ್ಲ, ಎಲ್ಲ ತಪ್ಪು ಇವನದ್ದೇ. ಹಾಗನ್ನುವಾಗ ಅವಳನ್ನು ಬಯಸಿದ ಇವನೇ ಮಾನರಕ್ಷಣೆಗಾಗಿ ಅವಳ ಕತ್ತಿಯಿಂದ ಇರುವುದು. ಇದು 100ಕ್ಕೆ 100 ಸತ್ಯ. ಸತ್ಯ. ಆ ದಿವಸ ಹೇಳಲಿಲ್ಲ ಯಾಕೆ? ಹೇಳಿದ್ರೆ ನಿನ್ನನ್ನು ಕೊಲ್ತೆ ಅಂದ. ನೀ ಸಾಯುವುದಿತ್ತಲ್ಲ ಹೇಳಿ. ನಾನು ಸತ್ತು ನಿಮ್ಮ ಸೂಚಿಕೆ ಇಲ್ಲ. ರಾಮ